ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಹಾಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ದ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಕ್ಯಾಲ್ಸಿ ಬ್ರೈಟ್ ಟೂತ್ ಬ್ರಷಸ್ ಅಂಡ್ ಟೂತ್ ಪೇಸ್ಟ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಸತ್ಯನಾಥ್ ಸ್ಟೋರ್ಸ್ ಹಾಗೂ ವಿಸ್ಮಯ ವಾಟರ್ ಪಾರ್ಕ್, ಕಣ್ಣೂರು. ನಮ್ಮ ಜೀವನದಲ್ಲಿ ಸುಖ ದುಃಖ ಎಷ್ಟು ಮುಖ್ಯನೋ, ಖುಷಿ ಕೂಡ ಮಹತ್ವದ ಸ್ಥಾನವನ್ನು ಪಡೆಯುತ್ತೆ. ಅದೇ ರೀತಿ ನಮ್ಮ ಕಿಚನ್ನಲ್ಲಿ ಎಷ್ಟೇ ಇಂಗ್ರೀಡಿಯೆಂಟ್ಸ್ ಇದ್ರೂ ಕೂಡ ಉಪ್ಪು ಮಹತ್ವದ ಸ್ಥಾನವನ್ನು ವಹಿಸ್ತದೆ ಅಲ್ವಾ ಫ್ರೆಂಡ್ಸ್? ಎಸ್. ಸೊ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಸ್ಪೆಷಲ್ ಗೆಸ್ಟ್, ಸೊ ನೀವು ಕೂಡ ಕಾತರದಿಂದ ಕಾಯ್ತಾ ಇರ್ಬೋದು, ಸ್ಪೆಷಲ್ ಗೆಸ್ಟ್ ಸುಮಂಗಳ ಶೆಣೈ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ವೆಲ್ಕಮ್ ಮಾಡೋಣ. ಎಸ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್. ಸೊ ಏನೆಲ್ಲ ಮಾಡ್ತಾ ಇದ್ದೀರಿ ಇವತ್ತು? ಇವತ್ತು ನಾನೊಂದು ಖರ್ಜೂರದ ಹಲ್ವಾ ಮಾಡ್ತಾ ಇದ್ದೇನೆ. ಓಕೆ, ಖರ್ಜೂರದ ಹಲ್ವಾ. ಸೊ ಇದು ಯಾವ ಫಂಕ್ಷನ್ಸ್ಗೆಲ್ಲ ನೀವು ಮಾಡಿದಿರಿ ಇದಕ್ಕಿಂತ ಮುಂಚೆ? ನಾನು ಕಳೆದ ದೀಪಾವಳಿಗೆ ಮಾಡಿದ್ದೇನೆ. ಆಮೇಲೆ ಮೊನ್ನೆ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಫಂಕ್ಷನ್ ಇತ್ತು, ಆ ದಿನವೂ ನಾನು ಮಾಡಿದ್ದೇನೆ. ಅದರಲ್ಲಿ ಅಂತ ಹೇಳಿದರೆ ಕಡಿಮೆ ಇನ್ಗ್ರೀಡಿಯೆಂಟ್ಸ್ ಉಪಯೋಗಿಸಿ ಮಾಡುವಂಥದ್ದು, ಮೂರೇ ಐಟಮ್ ಉಪಯೋಗಿಸಿ ಮಾಡುವಂಥದ್ದು. ಸೊ ಇದು ಫಂಕ್ಷನ್ಗೆಲ್ಲ ತಿಂತೀರಾ? ಸೊ ಯಾರೇ ಗೆಸ್ಟ್ ಕೂಡ ಬಂದರೂ ಇದನ್ನು ಮಾಡಿಕೊಡ್ಬೋದು. ಎಸ್. ಹಾಗೆ ನಂಗೂ ಕೂಡ ಇವತ್ತಿನ ವೀಕ್ಷಕರಿಗೆ ನೀವು ಸ್ಪೆಷಲ್ ಆಗಿ ಖರ್ಜೂರದ ಹಲ್ವಾವನ್ನು ಮಾಡಲಿಕ್ಕೆ ಹೇಳಿಕೊಡ್ತಾ ಇದ್ದೀರಾ. ಸೊ ರೆಡಿ ಇದೀರಲ್ವಾ? ಓಕೆ ಮ್ಯಾಮ್, ಹೋಗುವಾಗೆ. ಎಸ್ ಮ್ಯಾಮ್, ಖರ್ಜೂರದ ಹಲ್ವಾ ಅಂತ ಹೇಳಿದ್ರಿ. ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದ್ದೀರಾ? ಇದರಲ್ಲಿ ತುಂಬ ಇಂಗ್ರೀಡಿಯೆಂಟ್ಸ್ ಯಾವುದು ಬೇಡ, ಖರ್ಜೂರ ಸಾಕು. ಉಪ್ಪು ಯಾವುದು ಹಾಕ್ಲಿಕ್ಕಿಲ್ಲ ಇದರಲ್ಲಿ. ತುಪ್ಪ, ಡ್ರೈ ಫ್ರೂಟ್ ಮತ್ತೆ ಇದು ಕಾರ್ನ್ಫ್ಲವರ್. ಓಕೆ. ಸೊ ಅಲ್ಲಿ ಕಾಣ್ತಾ ಇದೆ ಖರ್ಜೂರ ನೆನ್ಸಿಟ್ಟಾಗಿದೆ. ಸೊ ಅದು ಯಾವ ತರ ನೆನ್ಸಿಟ್ಟಿದ್ದೀರಿ? ಇದು ನಾನೀಗ ತಂದಿರುವಂತದ್ದು ಹಣ್ಣು ಖರ್ಜೂರ. ಇದನ್ನೊಂದು 1/4 ಗಂಟೆ ಸಾಕು ನೆನೆಸಿ ಇಡ್ಲಿಕ್ಕೆ. ಅದೇ ಗಟ್ಟಿ ಒಣ ಖರ್ಜೂರ ಆಗಿದ್ರೆ ಬಿಸಿನೀರಲ್ಲಿ 1 ಗಂಟೆ ನೆನೆಸಿಡ್ಬೇಕು ಅಷ್ಟೇ. ಸೊ ಇದೊಂದು ಸ್ವಲ್ಪ ಹೊತ್ತು ನೆನೆಸಿಟ್ರೆ ಸಾಕು ಹಣ್ಣು. ಓಕೆ. ಸೊ ಯಾವ ತರ ಸ್ಟಾರ್ಟ್ ಮಾಡುವ ಈಗ? ಫಸ್ಟಿಗೆ ಖರ್ಜೂರವನ್ನು ಗ್ರೈಂಡ್ ಮಾಡಿ ತಗೊಳ್ಬೇಕು. ಓಕೆ. ಈ ನೆನೆಸಿಟ್ಟ ನೀರು ಇದೆಯಲ್ಲ, ಆ ನೀರು ಸಮೇತ ನಾವು ಗ್ರೈಂಡ್ ಮಾಡಬೇಕು. ಸೊ ತುಂಬಾ ಚೆನ್ನಾಗಿ ಪೇಸ್ಟ್ ಬರುತ್ತೆ. ಹೌದು. ಸೊ ಇದರಲ್ಲಿ ಎಷ್ಟು ಖರ್ಜೂರ ಯೂಸ್ ಮಾಡಿದ್ದೀರಿ, ಅಂದ್ರೆ ಕ್ವಾಂಟಿಟಿ ಎಷ್ಟು ಬರುತ್ತೆ ಇದರಲ್ಲಿ? 10 ಪೀಸ್ ಮಾತ್ರ ಇರುವಂತದ್ದು. ಓಕೆ. ಹಣ್ಣು ಖರ್ಜೂರ ಇದು, ಹಾಗೆ ಸ್ವಲ್ಪ ದೊಡ್ಡದಾಗಿ ಕಾಣ್ತಿದೆ. ಸೊ ಎಸ್, ಗರಿ ಆಗಿ ಪೇಸ್ಟ್ ಆಗಿದೆ. ಸೊ ಇನ್ನೂ ಪೇಸ್ಟ್ ಆಗ್ಬೇಕಾ ಅಥವಾ ಸಾಕು? ಇಷ್ಟು ಸಾಕು. ಇನ್ನು ನೆಕ್ಸ್ಟ್ ಕಾರ್ನ್ಫ್ಲವರ್ ಅನ್ನು ಹಾಕ್ತಾ ಇದ್ದೀನಿ. ಸೊ ಓಕೆ, ಎಷ್ಟು ಸ್ಪೂನ್ ಹಾಕ್ತಾ ಇದ್ದೀವಿ? ಇದು 10 ಖರ್ಜೂರಕ್ಕೆ ನಾವು 2 ಟೇಬಲ್ ಸ್ಪೂನ್ ಸಾಕಾಗ್ತದೆ. ಓಕೆ. ಸೊ ಕಾರ್ನ್ಫ್ಲವರ್ ಯಾತಕ್ಕಾಗಿ ಯೂಸ್ ಮಾಡ್ತೀವಿ? ಅದು ಸ್ವಲ್ಪ ತಿಕ್ಕಾಗಿ, ಮತ್ತೆ ಇದು ನಾವು ಟ್ರೇಗೆ ಹಾಕೊಳ್ತೀವಲ್ಲ, ಅದಂತ ಹೇಳಿದ್ರೆ ಪೀಸ್ ಸರಿ ಬರಬೇಕು ಅಂತ ಹೇಳಿದ್ರು. ಇದರಲ್ಲಿ ನಾವು ಗಟ್ಟಿತನ ಸಿಗುದಿಲ್ಲ, ಇದರಲ್ಲಿ ಸ್ವಲ್ಪ ಗಮ್ ತರ ಬರ್ತದೆ, ಕರೆಕ್ಟ್ ಆಗಿ ಶೇಪ್ ಬರ್ತದೆ. ನೀರು ಬೇಕು.
ಸೊ ತಿಕ್ಕಾಗಿ ಇರ್ಬೇಕಲ್ವಾ? ಸೊ ಹೌದು ಹೌದು. ಇದು ಕಾರ್ನ್ಫ್ಲವರ್, ಇದನ್ನು ನೀರಲ್ಲಿ ಹೀಗೆ ಕಲಸಿ ಇಟ್ಟ ಮೇಲೆ ಇದಕ್ಕೆ ಕಾರ್ನ್ಸ್ಲರಿ ಅಂತ ಹೇಳ್ತೇವೆ ನಾವು. ಸೊ ಯಾವುದೇ ಗಂಟು ಬರಬಾರದು. ನೋಡಿ ಈ ತರ ಆಗ್ತದೆ. ಓಕೆ, ಇದು ಕಲಸಿ ಸೊ ಕಾರ್ನ್ಫ್ಲೋರ್ ಕೂಡ ರೆಡಿ ಆಗಿದೆ. ಅದೇ ತರ ಗ್ರೈಂಡ್ ಮಾಡಿರುವಂತಹ ಖರ್ಜೂರ ಕೂಡ ರೆಡಿ ಇದೆ. ಸೊ ನೆಕ್ಸ್ಟ್ ಏನ್ ಸ್ಟೆಪ್? ಪ್ಯಾನ್ ಬೇಕು ಮೇಡಮ್. ಓಕೆ, ಎಸ್, ಪ್ಯಾನ್ ಇಟ್ಟಾಯ್ತು. ನೆಕ್ಸ್ಟ್ ಪ್ಯಾನ್ ಬಿಸಿ ಆಗ್ತಾ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಬೇಕು. ಓಕೆ, ಎಸ್ ಮ್ಯಾಮ್. ಸೊ ತುಪ್ಪ ಮಾತ್ರ ಅಥವಾ ಅದ್ರ ಜೊತೆಗೆ ಎಣ್ಣೆ ಕೂಡ ಮಿಕ್ಸ್? ಇಲ್ಲ, ಇದು ನಾನು ಬರೀ ತುಪ್ಪದಲ್ಲೇ ಮಾಡ್ತಾ ಇದ್ದೇನೆ. ಹೌದು. ಎಸ್, ಪ್ಯಾನ್ ಬಿಸಿ ಆಗಿದೆ. ಸೊ 1 ಸ್ಪೂನ್ ಯೂಸ್ ಮಾಡಿ, 1 ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾ ಇದ್ದೇನೆ. ಇನ್ನು ನೆಕ್ಸ್ಟಿಗೆ ಅದು ಬಿಸಿ ಆಗ್ತಾ ಇದ್ದಾಗೇನೆ ಇರಲಿ, ಪರವಾಗಿಲ್ಲ, ಗ್ರೈಂಡ್ ಮಾಡಿಟ್ಟ ಖರ್ಜೂರ ಹಾಕ್ತಾ ಇದ್ದೇನೆ ನಾನು. ಇದು ಮೀಡಿಯಂ ಫ್ಲೇವರಲ್ಲಿ ಇಟ್ಕೊಳ್ಬೇಕು. ಸೊ ಇದಕ್ಕೆ ನೀರೇನು ಮಿಕ್ಸ್ ಮಾಡಿ? ಇಲ್ಲ. ಸೊ ತುಪ್ಪದಲ್ಲೇ ಹುರಿತಾ ಇರಬೇಕಲ್ವಾ? ಎಸ್ ಮ್ಯಾಮ್. ಚೆನ್ನಾಗಿ ಮಗಿಸ್ತಾ ಇರಬೇಕು. ಕೈ ಅಂತ ಹೇಳಿದ್ರೆ ತಲೆ ಹಿಡಿಬಾರ್ದು ಇದರಲ್ಲಿ. ಮಗಿಸ್ತಾ ಇದ್ದಾಗೆ ಇನ್ನೊಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಬೋದು ನಮಗೆ. ತುಪ್ಪ ಈಗ ನಾವು ಎಷ್ಟು ಹಾಕಿದ್ರೆ ಇದು ಹೀರಿಕೊಳ್ತದೆ. ಸೊ ತುಪ್ಪ ಹಾಕೋದಕ್ಕೆ ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಎಷ್ಟು ಬೇಕಿದ್ರೆ ಹಾಕೋಬಹುದು. ನೋಡಿ ಸೈಡ್ ನೋಡಿ ಬಿಡ್ತಾ ಇದೆ ನೋಡಿ. ಇನ್ನು ಇದಕ್ಕೆ ಕಾರ್ನ್ಸ್ಲರಿ ಇದೆಯಲ್ಲ ಮಾಡಿಟ್ಟಂತ, ಅದನ್ನು ಅರ್ಧ ಕಪ್ ಹಾಕಬೇಕು. ಇದು ಕಾರ್ನ್ಸ್ಲರಿ ಹಾಕಿದ ಮೇಲೆ ಹೀಗೆ ಮುಗಿಸ್ತಾ ಇರಬೇಕು. ಓಕೆ, ಇದರಲ್ಲಿ ಕೂಡ ಗಂಟು ಹಿಡಿಬಾರ್ದು. ಗಂಟು ಹಿಡಿಬಾರ್ದು. ಓಕೆ, ಸೊ ಕಲರ್ ಎಲ್ಲ ಡಿಫ್ರೆಂಟ್ ಆಗಿದೆ, ಬ್ರೌನ್ ಇಂದ ವೈಟ್ ಈಗ ಕಲರ್ ಚೇಂಜ್ ಆಗ್ತಾ ಇದೆ. ಹೌದು. ಸೊ ಹಬ್ಬದ ಟೈಮ್ ಒಕೇಶನ್ಸ್, ಸೊ ಫೆಸ್ಟಿವಲ್ ಒಕೇಶನ್ಸ್ ಗೆಲ್ಲ ಇದನ್ನು ಯೂಸ್ ನಾನು ಪ್ರಾಪರ್ ಕೇರಳದವಳು. ಅಲ್ಲಿ ನಮ್ಮ ದೀಪಾವಳಿ ಟೈಮ್ ನಲ್ಲಿ ಹೀಗೆ ಇದು ಮಾಡ್ತಾರೆ. ಹಾಗೆ ನಾನು ಇಲ್ಲೂ ಟ್ರೈ ಮಾಡಿದ್ದೇನೆ. ಸೊ ಹೇಗಿತ್ತು ಮ್ಯಾಮ್ ರಿಸಲ್ಟ್? ಮನೆಯಲ್ಲಿ ಲೈಕ್ ಮಾಡಿದ್ದಾರೆ, ನನ್ನ ಫ್ರೆಂಡ್ಸ್ಗಳು ಕೂಡ ಲೈಕ್ ಮಾಡಿದ್ದಾರೆ. ಇನ್ನು ನೋಡಿ ತಳ ಬಿಟ್ಟಿತ್ತು. ಹಾಗೆ ವೀಕ್ಷಕರಂತೂ ಖಂಡಿತವಾಗಿ ಲೈಕ್ ಮಾಡ್ತಾರೆ. ಇದಕ್ಕೆ ನಾನು ಖರ್ಜೂರ ಹಾಕ್ತಾ ಇದ್ದೇನೆ, ಗೋಡಂಬಿ ಹಾಕ್ತಿದ್ದೇನೆ, ಮತ್ತೆ ಡ್ರೈ ಫ್ರೂಟ್ ನಿಮ್ಮಲ್ಲಿ ಯಾವುದೆಲ್ಲ ಇದೆ ಏನ್ ಬೇಕಾದ್ರೂ ಹಾಕೊಳ್ಬಹುದು. ಇದಕ್ಕಿಂತದೇ ಹಾಕೊಳ್ಬೇಕು ಅಂತ ಏನಿಲ್ಲ, ಯಾರಿಗೆ ಏನೆಲ್ಲ ಇಷ್ಟ ಆಗ್ತದೆ. ಇದು ನಾನು ಪ್ರೋಟೀನ್ ಯುಕ್ತ ಅಲ್ವಾ, ಅದಕ್ಕಾಗಿ ನಾನು ಇದನ್ನು ಹಾಕಿದ್ದೇನೆ. ಮಕ್ಕಳಿಗೆ ಕೊಡ್ಲಿಕ್ಕೆ ಇದು ತುಂಬಾ ಮಕ್ಕಳು ಇದನ್ನು ಇಷ್ಟಪಟ್ಟು ತಿಂತಾರೆ. ಬಾದಾಮಿ ಹೀಗೆ ಕೊಟ್ರೆ ಮಕ್ಕಳು ತಿನ್ನೋದಿಲ್ಲ ಅಷ್ಟೊಂದು. ಸೊ ನೀವು ಶುಗರ್ ಏನು ಯೂಸ್ ಮಾಡ್ತಿಲ್ವ? ಏನಿಲ್ಲ, ಇದು ಈ ಖರ್ಜೂರದಲ್ಲೇ ಸ್ವೀಟ್ ಇದೆ, ಸಕ್ಕರೆ ಬೆಳೆಸಿಲ್ಲ ನೋಡಿ, ಬೆಲ್ಲ ಯಾರಿಗೂ ತಿನ್ಬಹುದು. ಹೌದು, ಇದೊಂದು ಪ್ರೋಟೀನ್ ಯುಕ್ತ. ಇದನ್ನು ಇದು ಆಗಿದೆ, ಸರಿಯಾಗಿದೆ ಅಂತ ಇದು ನೋಡಿ ತಳ ಬಿಟ್ಟಿದೆ. ಇದನ್ನೊಂದು ಟ್ರೇಯಲ್ಲಿ ಹಾಕಿ 1 ಗಂಟೆ ಇಟ್ಕೊಳ್ಬೇಕು. ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಬೇಕು ಅಂತಿಲ್ಲ, 1 ಗಂಟೆಯಲ್ಲಿ ಅದು ಗಟ್ಟಿ ಆಗ್ತದೆ. ಹೌದು. ಎಸ್, ಪ್ಲೇಟಿಗೆ ತುಪ್ಪ ಹಚ್ತಾ ಇದ್ದೀರಾ. ಸೊ ಇದು ಏನ್ ರೀಸನ್ ಮ್ಯಾಮ್? ತುಪ್ಪ ಹಚ್ಚಿ 1 ಗಂಟೆಗಳ ಕಾಲ ಇಡಬೇಕು. ಸ್ಮೂತ್ ಆಗಿ ಬರುತ್ತೆ. ಸ್ಮೂತ್ ಆಗಿ ನಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬಹುದು. ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ಒಂದು ಅರ್ಧ ಗಂಟೆಯಲ್ಲಿ ತೆಗಿಬಹುದು. ಹಾಕಿ ಇದು ಬಿಸಿ ಇರುವಾಗಲೇ ನಮಗೆ ಬೇಕಾದ ರೀತಿಯಲ್ಲಿ ಶೇಪ್ ಮಾಡ್ಕೊಳ್ಬಹುದು. ಈ ಪ್ಲೇಟಿನ ಆಕೃತಿಯಲ್ಲಿ ಸಹ ಮಾಡ್ಕೊಳ್ಬಹುದು. ನಾನು ಈಗ ಒಂದು ಸೈಡಲ್ಲಿ ಹೀಗೆ ನಮಗೆ ಬೇಕಾಗುವಷ್ಟು ಆಕೃತಿಯನ್ನು ಮಾಡ್ಕೋಬಹುದು. ಹೌದು, ಎಸ್ ಹಾಕಿದೆ.
ಈಗ ಪ್ರೋಟೀನ್ ಯುಕ್ತ ಖರ್ಜೂರದ ಹಲವ ರೆಡಿಯಾಗಿದೆ. ಇದನ್ನು 1 ಗಂಟೆಗಳ ಕಾಲ ತಣಿಲಿಕ್ಕೆ ಬಿಡಬೇಕು. ಆಮೇಲೆ ನಮಗೆ ಬೇಕಾದ ರೀತಿಯಲ್ಲಿ ಇದನ್ನು ಸ್ಲೈಸ್ ಮಾಡಿ ತಿನ್ಬೋದು. ನೀವು ಅದು ಮಾಡಿ ಟೇಸ್ಟ್ ನೋಡಬೇಕು. ಎಸ್ ಥ್ಯಾಂಕ್ ಯು ಸೋ ಮಚ್. ಸೊ ಬಿಸಿ ಬಿಸಿ ಆಗಿದೆ, ಸೊ 1 ಗಂಟೆ ಕಾಯಲೇಬೇಕು. ಸೊ ಕಾತರದಿಂದ ಕಾಯ್ತಾ ಇದ್ದೇನೆ. ಎಸ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್ ಬಿಸಿ ಬಿಸಿ ಆಗಿರುವಂತಹ ಪ್ರೋಟೀನ್ ಯುಕ್ತ ಖರ್ಜೂರದ ಹಲ್ವಾ ರೆಡಿ ಆಗಿದೆ. ಸೊ 1 ಗಂಟೆ ಇಡಬೇಕು ಅಂತ ಹೇಳಿದ್ದಾರೆ. ಸೊ ನಾನಂತೂ ತುಂಬಾ ಕಾತರದಿಂದ ಕಾಯ್ತಾ ಇದ್ದೇನೆ. ಸೊ ಅಷ್ಟರೊಳಗೆ ನೀವು ನೋಡಿ ಒಂದು ಸಣ್ಣ ರೀಕ್ಯಾಪ್. ಖರ್ಜೂರದ ಹಲ್ವಾ ತಯಾರಿಸುವ ವಿಧಾನ. ಮೊದಲು ನೆನೆಸಿದ ಖರ್ಜೂರವನ್ನ ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ. ಇನ್ನೊಂದು ಬೌಲ್ನಲ್ಲಿ 2 ರಿಂದ 3 ಚಮಚ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು ಹಾಕಿ ಕಲಸಿಟ್ಟುಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಬಿಸಿಯಾದ ನಂತರ ರುಬ್ಬಿದ ಖರ್ಜೂರ ಹಾಕಿ ಕೈ ಬಿಡದೆ ಹುರಿಯಿರಿ. ಖರ್ಜೂರ ಸ್ವಲ್ಪ ಬೆಂದ ನಂತರ ತೆಳು ಮಾಡಿದ ಕಾರ್ನ್ಫ್ಲೋರ್ ಹಾಕಿ ಮಗುಚುತ್ತಾ ಬೇಯಿಸಿ. ಸ್ವಲ್ಪ ಗಟ್ಟಿಯಾದ ನಂತರ ಸಣ್ಣಗೆ ಹೆಚ್ಚಿದ ಗೋಡಂಬಿ ಬಾದಾಮಿ ಹಾಕಿ ಮಗುಚುತ್ತಾ ಬೇಯಿಸಿಕೊಳ್ಳಿ. ಕೊನೆಯಲ್ಲಿ ತುಪ್ಪ ಸವರಿದ ತಟ್ಟೆಗೆ ಹಾಕಿ ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿ ಸರ್ವ್ ಮಾಡಿ. ಖರ್ಜೂರದ ಹಲ್ವಾ. ಎಸ್ ಬಿಸಿ ಬಿಸಿ ಆಗಿದೆ. ಸೊ ಸ್ವಲ್ಪ ಹೊತ್ತು ಫ್ರಿಜ್ ಅಲ್ಲಿ ಇಟ್ಟು ಮತ್ತೆ ತಿಂತೀನಿ. ಸೊ ಅದಕ್ಕಿಂತ ಮೊದಲು ನೀವು ತಗೊಳ್ಳಿ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಹಾಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣ ಮಸಾಲಾ, ದ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಕ್ಯಾಲ್ಸಿಬ್ರೈಟ್ ಟೂತ್ ಬ್ರಷಸ್ ಅಂಡ್ ಪೇಸ್ಟ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಹಾಗೂ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಎಸ್ ಸೊ ಒಂದಂತೂ ಆಗಾಯ್ತು. ಈಗ ಸೊ ನೆಕ್ಸ್ಟ್ ಡಿಶ್ ಏನ್ ಮಾಡಿಕೊಡ್ತಾ ಇದ್ದೀರಾ? ಇದು ಒಂದು ಕೇರಳದ ಡಿಶ್. ಇದು ಮಶ್ರೂಮ್ ಉಪ್ಮಾವ್ ಅಂತ. ಓಕೆ, ಮಶ್ರೂಮ್ ಉಪ್ಮಾವ್. ಉಪ್ಮಾವ್ ಅಂದ್ರೆ ಇಲ್ಲಿ ಅದಕ್ಕೆ ಉಪ್ಪಿಟ್ಟು ಅಂತ ಹೇಳ್ತಾರೆ. ಉಪ್ಪಿಟ್ಟು ಅಂತ ಹೇಳಿದ ಕೂಡಲೇ ಎಲ್ರು ಮುಖ ಸಿಡ್ಸ್ಕೊಳ್ತಾರಲ್ಲ, ಅದಕ್ಕೆ ನಾನು ಇದು ಉಪ್ಮಾವ್ ಅಂತ ಹೇಳುದು. ಅವಂದ್ರೆ ಪಕ್ಕನ ಬೇರೆ ಯಾರು ಗೊತ್ತಾಗುದಿಲ್ಲಲ್ಲ. ಸೊ ಹೇಗೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಫಸ್ಟಿಗೆ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಫಸ್ಟಿಗೆ ನಾನು ಇದು ರವಾವನ್ನು ಇದು ಫ್ರೈ ಮಾಡ್ಕೊಳ್ಬೇಕು. ಇದು ದೊಡ್ಡ ರವೆಯೂ ಅಲ್ಲ, ತುಂಬಾ ಚಿಕ್ಕ ರವೆನೂ ಅಲ್ಲ, ಮೀಡಿಯಂ ಇದೆ. ಸೊ ಉಪ್ಮಾಗೆ ಯೂಸ್ ಮಾಡುವ ರವಾ ಯೂಸ್ ಮಾಡಬೇಕು. ಓಕೆ ಓಕೆ, ಪ್ಯಾನ್ ಬೇಕಲ್ಲ? ಹೌದು. ತವ ಬಿಸಿ ಆದ ಕೂಡಲೇ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಓಕೆ, ಇದರಲ್ಲಿ 3/4 ಕಪ್ ಇದೆ ಇದು. ಓಕೆ, ಸೊ ರವಾ 3/4 ಕಪ್ ಯೂಸ್ ಮಾಡಿ. ಹೌದು. ಸೊ ಇದು ಬೇಕಾದ್ರೆ ರೋಸ್ಟ್ ಮಾಡ್ತಾ ಇದ್ದೀರಿ ಈಗ? ಅದು ಸ್ವಲ್ಪ ಬಿಡಿ ಬಿಡಿಯಾಗಿರ್ತದೆ, ಇಲ್ಲದಿದ್ರೆ ಅದು ಮುದ್ದೆ ಮುದ್ದೆ ಆಗ್ತದೆ. ನಾವು ನೀರು ಹಾಕಿ ಈಗ ಬೇಯಿಸ್ಲಿಕ್ಕೆ ಇದೆ ಅಲ್ಲ, ಅವಾಗ ಇಲ್ಲದಿದ್ರೆ ಅದು ಮುದ್ದೆ ಆಗ್ತದೆ. ಇದು ಸ್ವಲ್ಪ ಫ್ರೈ ಮಾಡಬೇಕು ನಾವು. ಸೊ ಇದು ಒಂದು ಕೈಂಡ್ ಆಫ್ ತಿಂಡಿ ಅಂತಾನೆ ಹೇಳ್ಬೋದಲ್ವಾ? ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇದು ನಾನು ಹೆಚ್ಚಾಗಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ಗೆ ಯೂಸ್ ಮಾಡ್ತೇನೆ. ಮತ್ತೆ ಈವ್ನಿಂಗ್ ಟೈಮಲ್ಲಿ ಎಲ್ಲ ಏನು ಇಲ್ಲ ಅಂತ ಹೇಳಿದ್ರೆ, ಅಥವಾ ಅರ್ಜೆಂಟ್ ಆಗಿ ಯಾರಾದ್ರೂ ಬಂದಿದ್ರೆ, ಮತ್ತೆ ಮನೆಯಲ್ಲಿ ಮಶ್ರೂಮ್ ತಂದಿದ್ರೆ ನಮಗೆ, ಮತ್ತೆ ಹಳ್ಳಿಯಿಂದೆಲ್ಲ ಇದು ಮಶ್ರೂಮ್ ಸಿಗ್ತದೆ ನಮಗೆ, ಆ ಟೈಮಲ್ಲೆಲ್ಲ ನಾನು ಇದನ್ನು ಮಾಡ್ತೇನೆ. ಸೊ 2 ಟೈಮಲ್ಲಿ ಯೂಸ್ ಮಾಡಬಹುದು. ಬ್ರೇಕ್ಫಾಸ್ಟ್ಗೆ ಕೂಡ ಸಂಜೆ ಸ್ನಾಕ್ಸ್ಗೆ ಕೂಡ ಯೂಸ್ ಮಾಡಬಹುದು. ಮಶ್ರೂಮ್ ಮತ್ತೆ ಸಾಧಾರಣ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಕ್ತೇನೆ. ಓಕೆ, ಇದು ಗೋಲ್ಡನ್ ಕಲರ್ಗೆ ಬಂತು ನೋಡಿ, ಒಳ್ಳೆ ಪರಿಮಳ ಬರ್ತಾ ಇದೆ ನೋಡಿ. ಗೋಲ್ಡ್ ಕಲರ್ ಬಂದ್ಮೇಲೆ ಹೌದು ತೆಗಿಬೇಕು. ಇನ್ನು ಇದೇ ಪ್ಯಾನಿಗೆ ಆಯಿಲ್ ಹಾಕೊಳ್ಬೇಕು. ಓಕೆ, ಎಸ್ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಎಷ್ಟು ಮ್ಯಾಮ್? ಸ್ಪೂನ್ ಅಂತ? 2 ಟೇಬಲ್ ಸ್ಪೂನ್ ಹಾಕಿ ಸಾಕು. ಓಕೆ, ಎಣ್ಣೆ ಸರಿ ಬಿಸಿ ಆಗಲಿ.
ಇದು ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕ್ತಿದ್ದೀನಿ. ಸೊ ಸಾಸಿವೆ ಒಂದು 1/2 ಟೇಬಲ್ ಸ್ಪೂನ್ ಹಾಫ್ ಸಾಕು. ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೀನಿ. ಸೊ ಎಷ್ಟು ಬೇಕು ಅಷ್ಟು ಹಾಕೋಬಹುದಲ್ಲ? ಹಾಕೊಳ್ಬೋದು, ಇಷ್ಟೇ ಹಾಕೊಳ್ಬೇಕು ಅಂತ ಏನಿಲ್ಲ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಹಾಕಿದ್ದೇನೆ. ಇದು ಗೋಲ್ಡನ್ ಕಲರ್ ಬರ್ತಾ ಇದ್ದಾಗೆ ನಾವು ಇದು ಬೇವು ಸೊಪ್ಪು ಹಾಕ್ಕೊಳ್ಬೇಕು. ಈರುಳ್ಳಿ ಹಾಕ್ತಾ ಇದ್ದೀನಿ. ಎಷ್ಟು ಈರುಳ್ಳಿ ಯೂಸ್ ಮಾಡ್ತೀವಿ? ಇದು 1 ಈರುಳ್ಳಿ ಅಷ್ಟು. ಸೊ ಬೇಸಿಕಲಿ ಒಂದು ಒಗ್ಗರಣೆಯ ಘಮ ಬರ್ತಾ ಇದೆ. ಹೌದು ಹೌದು. ಸೊ ತುಂಬಾ ಚೆನ್ನಾಗಿರೋ ಒಂದು ಸ್ಮೆಲ್. ಬೇವು ಸೊಪ್ಪು ತುಂಬ ಸ್ಮೆಲ್ ಕೊಡ್ತದೆ. ಹೆಲ್ತಿಗೂ ಬೇವು ಸೊಪ್ಪು ಒಳ್ಳೇದು. ನಾನು ಏನು ಐಟಮ್ ಮಾಡಿದ್ರು ಬೇವು ಸೊಪ್ಪಲ್ಲಿ ಇಲ್ಲದೆ ನಾನು ಮಾಡೋದೇ ಇಲ್ಲ. ನೆಕ್ಸ್ಟ್ ಇದಕ್ಕೆ ಒಂದು ಚಿಕ್ಕ ಕ್ಯಾರೆಟ್ ತಗೊಂಡಿದ್ದೀನಿ, ಇದನ್ನು ಹಾಕೊಳ್ತೀನಿ. ಇದು ಕಲರಿಗೆ ತಕ್ಕ. ಸೊ ಯಾವ ಬೇರೆ ಏನು ವೆಜಿಟೇಬಲ್ಸ್ ಇದ್ರೂ ಕೂಡ ಆ್ಯಡ್ ಮಾಡ್ಕೋಬಹುದು? ಗ್ರೀನ್ ಪೀಸ್ ಎಲ್ಲ ಇದ್ರೆ ಹಾಕೊಳ್ಬೋದು. ಈಗ ಒಂದು ಚಿಕ್ಕ ಟೊಮೆಟೊ ಉಂಟು, ಅದನ್ನು ಹಾಕೊಳ್ತೇನೆ. ಸೊ ಈಗಂತೂ ತುಂಬಾನೇ ಕಲರ್ಫುಲ್ ಆಗಿ ಕಾಣ್ತಾ ಉಂಟು. ಹೌದು. ಓಕೆ, ಬೇಸಿಕಲಿ ಮ್ಯಾಮ್ ನೀವು ಹೌಸ್ ವೈಫ್ ಆಗಿದ್ದೀರಾ ಅಥವಾ ಕೆಲಸ ಮಾಡ್ತಾ ಇದ್ದೀರಾ? ನಾನು ಪಂಚಕರ್ಮ ಥೆರಪಿಸ್ಟ್. ನಾನು ಆ್ಯಕ್ಚುಲಿ ನಾನು SDM ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನಮ್ಮ ಹಸ್ಬೆಂಡ್ ನೀನು ತುಂಬ ದೂರ ಹೋಗ್ಬೇಕಲ್ಲ ಅಂದ್ರೆ ನಾನು ಬೆಳಿಗ್ಗೆ ಪುತ್ತೂರಿಂದ ಮಂಗಳೂರಿಗೆ ಬರಬೇಕಿತ್ತು ಜಾಬಿಗೆ. ಅದಕ್ಕೆ ಬೇಕಾಗಿ ಬೆಳಿಗ್ಗೆ ಎದ್ದು ನಾನು 9 ಗಂಟೆಗೆ ಇಲ್ಲಿ ಇರಬೇಕಿತ್ತು ಮಂಗಳೂರಲ್ಲಿ. ಬರುವ ಕಷ್ಟ ಏನನ್ನು ಎನಿಸಿ ಬೇಡ ಕೆಲಸ ಬಿಡು ಮನೆಯಲ್ಲಿ ಇರು ಅಂತ ಹೇಳಿದರು. ಆ ಟೈಮಲ್ಲಿ ಅವರು ಹೇಳಲಿಕ್ಕೆ ಕಾಯ್ತಾ ಇದ್ದೆ. ಹಾಗೆ ಮನೆಯಲ್ಲಿ ಖುಷಿ ಆಯ್ತು ಆಗ. ಹೌದೌದು. ಹಾಗೆ ನಾನು ಮನೆಯಲ್ಲಿದ್ದೆ. ಹಾಗೆ ಮನೆಯಲ್ಲಿದ್ದ ಟೈಮ್ನಲ್ಲಿ ಮತ್ತೆ ದಿನ ಮನೆಯಲ್ಲಿ ಏನಾದರೂ ಅಡುಗೆ ಮಾಡ್ಕೊಂಡು ಸುಮ್ಮನೆ ಕೆಲಸ ಏನೂ ಇಲ್ಲ. ಆಮೇಲೆ ಇವರು ಹೇಳಿದ್ರು, ನೀನು ಯಾವುದಾದ್ರೂ ಲಯನ್ಸ್ ಕ್ಲಬ್ ಅಂತ ಈ ಕ್ಲಬ್ಗಳಿಗೆ ಏನಾದರೂ ಸೇರ್ಕೋ, ಸ್ವಲ್ಪ ಸೋಷಿಯಲ್ ವರ್ಕ್ ಏನಾದರೂ ಅಂತ, ಈಗ ಅವಕಾಶಗಳೆಲ್ಲ ತುಂಬ ಇದೆಯಲ್ಲ, ಸೇರು ಅಂತ ಹೇಳಿದರು. ಈಗ 7 ಇಯರ್ಸಿಂದ ನಾನು ಸೋಷಿಯಲ್ ವರ್ಕಿಗೆ ಇಳಿದು ಈಗ ಒಂದು 3 ಇಯರ್ಸಿಂದ NGO ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಇದು ಫ್ರೈ ಆದಮೇಲೆ ಈ ಮಶ್ರೂಮ್ ಮೇನ್ ನಮ್ಮದು ಇದು ಉಪ್ಮಾವು, ಇದು ಮಶ್ರೂಮ್, ಇದು ಈ ಮಶ್ರೂಮ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಮೀಡಿಯಂ ಅದು ಬೆಂದ್ರೆ ಸಾಕಾ ವೆಜಿಟೇಬಲ್? ಹೌದು. ಮ್ಯಾಮ್ NGOಗೆ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಯಾವ ಥರ ಮೆಂಬರ್? ನಾನು ಮಹಿಳಾ ಮತ್ತು ಮಕ್ಕಳ ಪರವಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದರಲ್ಲಿ ನನಗೆ ಮಕ್ಕಳ ಪರ ಕೆಲಸ ಮಾಡೋದು ತುಂಬ ಖುಷಿ ಅನಿಸ್ತಾ ಇದೆ. ನನಗೆ ದೇವರು, ನನಗೆ ಹಾಗಲ್ಲ, ಕೆಲವು ಬಡ ಮಕ್ಕಳಿಗೆ ಎಜುಕೇಷನ್ ಸರಿಯಾಗಿ ಸಿಗ್ತಾ ಇಲ್ಲ, ಅವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಎಜುಕೇಷನ್ ಸಿಗಬೇಕು ಅಂತೇಳಿ ನನಗೆ ದೇವರು 3 ಹೊತ್ತು ಊಟ ಮಾಡಲಿಕ್ಕೆ ದೇವರು ಕೊಟ್ಟಿದ್ದಾರೆ. ಅದರಲ್ಲಿ 1 ಹೊತ್ತು ತೆಗೆದಿಟ್ಟು ಅವರಿಗೆ ಏನಾದರೂ ಒಂದು ಮಾಡಬೇಕು, ಆ ಥರ ಎಲ್ಲ ಹಂಬಲ ಜಾಸ್ತಿ. ಅಂತ ಸಪೋರ್ಟ್ಸ್ ಎಲ್ಲ ಸಿಕ್ಲಿ ಅಂತ ಹೇಳ್ಕೊಂಡು ನಾನು ವೇಟ್ ಮಾಡ್ತಾ ಇದ್ದೆ. ಹೌದು, ನನಗೆ ನೀರು ಬೇಕು. ಓಕೆ, ಸಾಕು. ಸೊ ಎಷ್ಟು ಗ್ಲಾಸಸ್ ವಾಟರ್ ಯೂಸ್ ಮಾಡಿದ್ರಿ ಇಲ್ಲಿ? ಈಗ ಇದರಲ್ಲಿ 2 ಗ್ಲಾಸ್ ನೀರು ಹಾಕಿದ್ದೀನಿ. ಇದು 3/4 ಕಪ್ ಇದೆ ರವಾ. ಓಕೆ, ರವಾ ಬೇಗ ನೀರು ಹೀರ್ಕೊಳ್ತದಲ್ಲ. ಚೂರು ಚೂರಾಗಿ ರವಾ ಹಾಕಬೇಕು, ಇಲ್ಲದಿದ್ರೆ ರವಾ ಗಂಟು ಕಟ್ತದೆ. ಇದರಲ್ಲಿ ರವಾ ಸ್ವಲ್ಪ ಕಮ್ಮಿನೇ ನಾವು ಯೂಸ್ ಮಾಡಿರುವಂಥದ್ದು, ಯಾಕಂದ್ರೆ ತಿನ್ಲಿಕ್ಕೆ ಮಕ್ಕಳಿಗೆ ಎಲ್ಲ ಮಶ್ರೂಮ್ ಸಿಗ್ತದೆ. ಹೌದು, ವೆಜಿಟೇಬಲ್ಸ್ ಸಿಗ್ತದಲ್ಲ. ಆಯ್ತು. ರವಾ ಚೂರು ಚೂರು ಹಾಕಿರುವಂಥದ್ದು. ಸೊ ಉಪ್ಮಾ ಇಷ್ಟ ಇಲ್ಲದವ್ರಿಗೆ ಇದೊಂದು ಬೆಸ್ಟ್ ಅಂತ ರೆಸಿಪಿ ಹೇಳ್ಬೋದು. ಉಪ್ಮಾ ಅಂತ ಹೇಳಿದ ಕೂಡ ಮುಖ ಸಿಟ್ಟಿಸ್ಕೊಳ್ತಾರಲ್ಲ.
ಈಗ ನಾನು ಇದಕ್ಕೆ ಉಪ್ಪು ಆಗ ನೀರು ಬಿಸಿ ಆಗ್ತಾ ಇದ್ದಾಗ್ಲೂ ಹಾಕ್ಬೋದು, ಇಲ್ಲದ್ರೆ ಕೊನೆಗೆ ಎಷ್ಟು ಬೇಕು ಅಂತೇಳಿ ಅಷ್ಟು ಹಾಕೋಬಹುದು. ಎಸ್, ರುಚಿಗೆ ತಕ್ಕಷ್ಟು ಉಪ್ಪು. ಹೌದು. ನಾನು ಉಪ್ಪು ಹಾಕೋದ್ರಲ್ಲಿ ಸ್ವಲ್ಪ ಹಿಂದೆ ನಮ್ಮ ಮನೆಯಲ್ಲಿ ಯಾವಾಗಲೂ ಅಡಿಗೆ ಮಾಡಿ ಆದ್ಮೇಲೆ ಜಗಳ ಯಾಕೆ ಅಂತ ಹೇಳಿದ್ರೆ, ನನಗೆ ಉಪ್ಪು ಕಮ್ಮಿ, ನಮ್ಮ ಯಜಮಾನಿಗೆ ಸ್ವಲ್ಪ ಉಪ್ಪು ಜಾಸ್ತಿ. ಹಾಗಾಗಿ ಕ್ಯಾರೆಟ್ ಹಾಕಿದ್ರದ್ದು ಯಾಕೆ ಅಂತ ಹೇಳಿದ್ರೆ ಇದೊಳ್ಳೆ ಇದು ಕಲರ್ ಕೊಡ್ತದೆ ನೋಡಿ, ಕಲರ್ ಆಗಿ ಉಳಿತದೆ. ಇದರಲ್ಲಿ ಗ್ರೀನ್ ಪೀಸ್ ಇದ್ರೆ ಅದು ಗ್ರೀನ್ ಪೀಸ್ ಕೂಡ ಹಾಕಿದ್ರೆ ನೋಡಿ ಚೆನ್ನಾಗಿ ಕಲರ್ ಕಾಣ್ತಿತ್ತು, ಹಸಿರಾಗಿ ಕಾಣ್ತಿತ್ತು. ಇದರಲ್ಲಿ ಈಗ ಬೇವು ಸೊಪ್ಪೆ ಕಾಣ್ತಾ ಇದೆ ಹಸಿರಾಗಿ. ನೀವು ನಿಮ್ಮ ಮನೇಲಿ ಇಷ್ಟಪಟ್ಟು ಮಾಡುವಂಥ ಅಡಿಗೆ ಯಾವುದು? ಅಡಿಗೆ ಅಂತ ಹೇಳಿದ್ರೆ ದೋಸೆ ಐಟಮ್ನಲ್ಲಿ ನನಗೆ ನೀರು ದೋಸೆ ಮತ್ತು ಕಾಯಿ ಚಟ್ನಿ ಅಂತ ಹೇಳಿ ನನ್ನ ತುಂಬ ಫೇವ್ರೇಟ್ ನಂದು. ಆಮೇಲೆ ನಮ್ದು ಪುಟ್ಟು ಅಂತ ಹೇಳ್ತಾರೆ ಕೇರಳದಲ್ಲಿ, ಅದನ್ನೊಂದು, ಅದು ಬಾಳೆಹಣ್ಣು ಇದ್ರೆ ಅಂತೂ ಪುಟ್ಟು ನಾನು ಮಾಡಿಯೇ ಮಾಡ್ತೇನೆ ಮನೆಯಲ್ಲಿ. ಸೀ ಫುಡ್ ತುಂಬ ಇಷ್ಟ ನನಗೆ, ಬೇರೆ ಯಾವುದು ಅಷ್ಟು ಲೈಕ್ ಆಗೋದಿಲ್ಲ. ಈಗ ನೋಡಿ ಚೆನ್ನಾಗಿ ತಳ ಬಿಟ್ಟಿದೆ ಇದು. ಸರಿ, ಇದು ರೆಡಿ ಆಗಿದೆ. ಇನ್ನೊಂದು ಇದನ್ನು ಬೌಲಿಗೆ ಹಾಕೊಳ್ಳುವ. ಈಗ ಮಶ್ರೂಮ್ ಉಪ್ಮಾವು ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಆಗಲೇ ಹೇಳಿದೆ, ಸೊ ಒಗ್ಗರಣೆ ಸ್ಮೆಲ್ ಅದು ತುಂಬಾ ಸಖತ್ತಾಗಿದೆ. ಸೊ ಅದೇ ರೀತಿ ಕಲರ್ಫುಲ್ ಆಗಿ ಕೂಡ ಕಾಣ್ತಾ ಇದೆ. ಕ್ಯಾರೆಟ್ ಇದೆ, ಟೊಮ್ಯಾಟೊ ಇದೆ, ಸೊ ಇದು ಕರಿಬೇವಿನ ಸೊಪ್ಪು ಅದು ಗ್ರೀನ್ ಆಗಿ ತುಂಬಾ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇದನ್ನು ತಿಂದು ರುಚಿ ನಿಮ್ಗೆ ಖಂಡಿತವಾಗ್ಲೂ ಹೇಳ್ತೀನಿ. ಥ್ಯಾಂಕ್ ಯು. ಬಿಸಿ ಬಿಸಿ ಆಗಿರುವಂತಹ ಮಶ್ರೂಮ್ ಉಪ್ಮಾ ರೆಡಿ ಆಗಿದೆ. ಸೊ ಯಾರಿಗೆಲ್ಲ ಉಪ್ಮಾ ಇಷ್ಟ ಇಲ್ಲ, ಸೊ ಮಶ್ರೂಮ್ ಉಪ್ಮಾನ ಟ್ರೈ ಮಾಡಲೇಬೇಕು. ಯಾಕಂದ್ರೆ ಇದರಲ್ಲಿ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ, ವೆಜಿಟೇಬಲ್ಸ್ ಕೂಡ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ಮತ್ತೊಮ್ಮೆ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಮಶ್ರೂಮ್ ಉಪ್ಮಾ ತಯಾರಿಸುವ ವಿಧಾನ: ಮೊದಲಿಗೆ 3/4 ಕಪ್ನಷ್ಟು ರವೆಯನ್ನು ಹುರಿಯಿರಿ. ನಂತರ ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸಾಸಿವೆ, ಉದ್ದಿನಬೇಳೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, ಕ್ಯಾರೆಟ್, ಟೊಮ್ಯಾಟೊ ಹಾಕಿ ಹುರಿದು ಬೇಯಿಸಿ. ಟೊಮ್ಯಾಟೊ ಹಾಗೂ ಕ್ಯಾರೆಟ್ ಬೆಂದ ನಂತರ ಮಶ್ರೂಮ್ ಹಾಕಿ ಹುರಿಯಿರಿ. ಆನಂತರ 2 ಕಪ್ ನೀರು ಹಾಕಿ ಕುದಿಸಿ. ಕುದಿ ಬಂದ ನಂತರ ಸ್ವಲ್ಪವೇ ರವೆಯನ್ನು ಉದುರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಈಗ ಬಿಸಿಯಾದ ಮಶ್ರೂಮ್ ಉಪ್ಮಾ ಸವಿಯಲು ಸಿದ್ಧ. ಸೊ ಆಗದಿಂದ ಕಾತರಿಂದ ಕಾಯ್ತಾ ಇದ್ದೇವೆ. ಸೊ ಖರ್ಜೂರದ ಹಲ್ವಾ ಹೇಗಿದೆ ಅಂತ ಟೇಸ್ಟ್ ಮಾಡುವ ಈಗ. ತಗೊಳ್ಳಿ. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದರಲ್ಲಿ ಶುಗರ್ ಹಾಕಲಿಲ್ಲ, ಆದರೂ ಕೂಡ ತುಂಬಾ ಸ್ವೀಟ್ ಆಗಿ, ಸೊ ಕ್ಯಾಶು ಅಂದರೆ ತುಂಬಾ ಟೇಸ್ಟ್ ಫ್ಲೇವರ್ ಕೊಡ್ತಾ ಉಂಟು. ಸೊ ತುಂಬ ಚೆನ್ನಾಗಿದೆ. ಇದು ತುಪ್ಪದ್ದು ಸಹ ಫ್ಲೇವರ್ ಚೆನ್ನಾಗಿ ಕೊಡ್ತಾ ಇದೆ. ಎಸ್, ತುಂಬ ಚೆನ್ನಾಗಿದೆ ಹಾಗೂ ಈಸಿ ರೆಸಿಪಿ ಅಂತ ಹೇಳ್ಬೋದು. ಸೊ ಯಾರಾದರೂ ಅರ್ಜೆಂಟ್ ಮನೆಗೆ ಬಂದರೆ ಗೆಸ್ಟ್ಗಳಿಗೆ ತುಂಬ ಒಂದು 10-15 ಮಿನಿಟ್ಸ್ ಒಳಗೆ ಮಾಡಿಕೊಡುವಂಥ ಒಂದು ಬ್ಯೂಟಿಫುಲ್ ಸ್ವೀಟ್ ರೆಸಿಪಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಅದೇ ಥರ ಇಲ್ಲಿ ಮಶ್ರೂಮ್ ಉಪ್ಮಾ ಇದೆ. ನೀವು ಟೇಸ್ಟ್ ನೋಡಿ ಹೇಳಬೇಕು ಹೇಗಿದೆ ಅಂತ. ಸೊ ಆಗಲೇ ಹೇಳಿದ್ರಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಅದೇ ಥರ ಎಷ್ಟೇ ವಯಸ್ಸಿನವರು ಇದ್ರೂ ಕೂಡ ಮಶ್ರೂಮ್ ಇದೆ, ಕ್ಯಾರೆಟ್ ಇದೆ, ಟೊಮೆಟೊ ಹಾಕಿದ್ದೀರಿ. ಸೊ ತುಂಬಾ ಚೆನ್ನಾಗಿದೆ. ಸೊ ಉಪ್ಮಾ ಯಾರು ಇಷ್ಟಪಡೋದಿಲ್ಲ, ಸರಿ ಇದು ಬೆಸ್ಟ್ ಅಂತ ಹೇಳ್ಬೋದು. ಸೊ ಎನಿ ಟೈಮ್ ಮಾಡ್ಕೊಂಡು ತಿನ್ಕೋಬಹುದು. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಈವನ್ ಲಂಚ್ ಕೂಡ ಯೂಸ್ ಮಾಡ್ಕೋಬಹುದು. ಬಿಕಾಸ್ ಮಶ್ರೂಮ್ಸ್ ಇದೆ, ವೆಜಿಟೇಬಲ್ಸ್ ಇದೆ. ಸೊ ಒಳ್ಳೆ ವಿಟಾಮಿನ್ಸ್, ಪ್ರೋಟೀನ್ಸ್ ಎಲ್ಲ ಕೊಡ್ಬೋದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಬ್ಯೂಟಿಫುಲ್ ರೆಸಿಪಿ ನಂಗೆ ಹೇಳಿಕೊಟ್ಟದ್ದಕ್ಕೆ. ಅದು ಕೂಡ ವೀಕ್ಷಕರಿಗೆ ಕೂಡ ತುಂಬಾ ಈಸಿ ರೆಸಿಪಿ ಹೇಳ್ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಸನ್ ಪ್ರೀಮಿಯಂ ರಿಫೈನ್ಡ್ ಕಡೆಯಿಂದ ನಿಮ್ಗೊಂದು ಸಣ್ಣ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಅದೇ ತರ ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ ಅವ್ರ ಕಡೆಯಿಂದ ಕೂಡ ಒಂದು ಸಣ್ಣ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ನಮ್ಗೆ 2 ಬಗೆಯ ಅಡಿಗೆ ಹೇಳಿಕೊಟ್ಟು ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನನಗೆ ತುಂಬಾ ಖುಷಿ ಅನಿಸ್ತಾ ಇದೆ. ನಾನು ಫಸ್ಟ್ ಟೈಮ್ ಈ ತರ ಪ್ಲಾಟ್ಫಾರ್ಮ್ಗೆ ಬರೋದು.
ನಾನು ಬೇರೆ ಒಂದು 2-3 ಮೂವಿಗಳಲ್ಲೆಲ್ಲ ಚಿಕ್ಕ ಚಿಕ್ಕ ಪಾಠ ಎಲ್ಲ ಮಾಡಿದ್ದೇನೆ, ಕ್ಯಾಮರಾ ಫೇಸ್ ಮಾಡಿದ್ದೇನೆ. ಆದ್ರೆ ನನ್ಗೆ ಈ ತರ ಅಡಿಗೆ ಎಲ್ಲ ಬಂದು ನಾನು ಮಾಡಿ ಕೊಟ್ಟಿಲ್ಲ. ಇದೊಂದು ಫಸ್ಟ್ ಮಾಡಿರುವಂಥ. ನನ್ನ ಫ್ರೆಂಡ್ ನನಗೆ ಒಂದು 2 days ಬ್ಯಾಕ್ ನನಗೆ ಹೇಳಿದ್ರು, ರೋಹಿಣಿ ರಾಘವಾಚಾರ್ಯ ಅಂತ ಹೇಳ್ಕೊಂಡು. ಅವರನ್ನು ನಾನು ಮರಿಲಿಕ್ಕೆ ಇಲ್ಲ, ಯಾಕಂದ್ರೆ ನನಗೆ ಇಂಥ ಒಂದು ಸ್ಟುಡಿಯೋ ಇಲ್ಲಿ ಇದೆ ಅದೆಲ್ಲ ನನಗೆ ಅವರು ಹೇಳಿ ನನಗೆ ಗೊತ್ತು. ಅವರು ನನಗೊಂದು ಅವಕಾಶ ಇಲ್ಲಿ ಮಾಡಿಕೊಟ್ರು. ಇಲ್ಲಿ ಬಂದು ನಿಮ್ದೆಲ್ಲ ಹೊಸ ಹೊಸ ಮುಖಗಳು ಪರಿಚಯ ಆಯಿತು. ನನಗೆ ತುಂಬಾ ಖುಷಿ ಅನಿಸ್ತಾ ಇದೆ, ತುಂಬಾ ಖುಷಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದೇ ತರ ಅವಕಾಶ ನಿಮ್ಗೆ ಸಿಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ವಾ, ಸುಮಂಗಳ ಶೆಣೈಯವರು 2 ಈಸಿ ರೆಸಿಪಿ ಹೇಳ್ಕೊಟ್ರು. ಸೊ ಈಸಿ ಅಂಡ್ ಕ್ವಿಕ್ ಅಂತ ಹೇಳ್ಬೋದು, ಹಾಗೆ ಹೆಲ್ತಿ ಕೂಡ. ಸೊ ನೀವೆಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಗಾಗಿ ನೀವು ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.